ಮಟ್ಟದ ವರದಿಗಾರರು ಬಹಳ ವರ್ಷಗಳಿಂದ ನಮ್ಮ ಜಿಲ್ಲೆಯ ಪ್ರಚಲಿತ ವಿಷಯಗಳ ಬಗ್ಗೆ, ಪ್ರತಿಭಾನ್ವಿತರ ಬಗ್ಗೆ ತನ್ನ ವರದಿಗಾರಿಕೆಯಲ್ಲಿ ಬರೆಯುತ್ತಾ ಜನಮನವನ್ನು ತಲುಪಿಸುತ್ತಿದ್ದಂತಹ ಹಿರಿಯರಾದ ಗುರುವಪ್ಪ ಬಾಳೆಪುಣಿಯವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸುವುದಕ್ಕಾಗಿ ಉಳ್ಳಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ವತಿಯಿಂದ ಬಂದಿದ್ದೇವೆ. ಉಳ್ಳಾಲ ದರ್ಗಾದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಅವರು, ಅದೇ ರೀತಿ ಕೋಶಾಧಿಕಾರಿಯಾಗಿರುವಂತಹ UK ಇಲಿಯಾಸ್ ರವರು, ಲೆಕ್ಕ ಪರಿಶೋಧಕರಾಗಿರುವಂತಹ UT ಇಲಿಯಾಸ್ ರವರು, ಅದೇ ರೀತಿ ಅರಬಿಕ್ ಟ್ರಸ್ಟಿನ ಕೋಶಾಧಿಕಾರಿಯಾಗಿರುವಂತಹ ಹಾಜಿ ಅಬ್ಬಾಸ್ ರವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನಾವು ಬಂದ ಉದ್ದೇಶ ಹಾಜಬ್ಬ ಎನ್ನುವಂತಹ ಇವತ್ತು ಜಾಗತಿಕವಾಗಿ ಪರಿಚಯಿಸಲ್ಪಟ್ಟಂತಹ ಹರೇಕಳ ಗ್ರಾಮದ ಬಡ ಜನಸಾಮಾನ್ಯನೊಬ್ಬನ ಸೇವೆಯನ್ನು ಗುರುತಿಸಿಕೊಂಡು 2004ರಲ್ಲಿ ಹೊಸದಿಗಂತ ಪತ್ರಿಕೆಯಲ್ಲಿ ಯಾವ ರೀತಿ ಒಬ್ಬ ಬಡವ ತನ್ನ ಅಲ್ಪ ವರಮಾನದ ಮಧ್ಯೆ ತನ್ನ ಸಮಾಜಕ್ಕಾಗಿ, ತನ್ನ ಆಸುಪಾಸಿನ ಪರಿಸರಕ್ಕಾಗಿ ಸ್ಪಂದಿಸುತ್ತಿದ್ದಾನೆ ಎಂಬುದನ್ನು ಕಣ್ಣಾರೆ ಕಂಡು ಆ ಬಗ್ಗೆ ವರದಿಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಈ ಜಿಲ್ಲೆ ಮತ್ತು ಈ ರಾಜ್ಯ ಒಬ್ಬ ಸಹೃದಯಿ ಶಿಕ್ಷಣ ಪ್ರೇಮಿಯನ್ನು ಗುರುತಿಸುವಂತೆ ಆಯಿತು. ಆ ಮುಂದುವರಿಕೆ ಈ ರಾಜ್ಯವೇ ಗೌರವಿಸುವಂತಹ ಒಬ್ಬ ವ್ಯಕ್ತಿಯನ್ನು ಕನ್ನಡಪ್ರಭ ಪತ್ರಿಕೆಯು ವರ್ಷದ ವ್ಯಕ್ತಿಯಾಗಿ ಗುರುತಿಸಿಕೊಂಡಿತು. ಆ ನಂತರದ ಬೆಳವಣಿಗೆ ಹಾಜಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ವಿಶ್ವದಾದ್ಯಂತ ಗೌರವಿಸಲ್ಪಟ್ಟರು, ಸನ್ಮಾನಕ್ಕೆ ಅರ್ಹರಾದರು. ಇವತ್ತವರು ದೇಶದ 4ನೇ ಪ್ರಸಿದ್ಧ ಪ್ರಶಸ್ತಿಯಾಗಿರುವಂತಹ ಪದ್ಮಶ್ರೀ ಪ್ರಶಸ್ತಿಗೆ ಹಾಜಬ್ಬರವರು ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಮೊದಲಿಗೆ ಗುರುತಿಸಿದಂತಹ ಒಬ್ಬ ಪತ್ರಕರ್ತನ ಕಣ್ಣು ಹೇಗಿರಬೇಕು, ಅವನ ಬರಹ ಯಾವ ರೀತಿ ಮುಂದುವರಿಯಬೇಕು, ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಅಕ್ಷರಗಳ ಮಧ್ಯೆ ಜನರಿಗೆ ಓದಲಿಕ್ಕೆ ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತಹ ಬಾಳೆಪುಣಿಯವರು ಅಷ್ಟೇ ಸ್ಮರಣಾರ್ಹರಾಗುತ್ತಾರೆ, ಅಷ್ಟೇ ಅಭಿನಂದನಾರ್ಹರಾಗುತ್ತಾರೆ. ಹಾಜಬ್ಬರ ಪ್ರತಿ ಹೆಜ್ಜೆಯನ್ನು ಗುರುತಿಸಿಕೊಂಡ ಆ ಮಹಾನ್ ವ್ಯಕ್ತಿತ್ವವನ್ನು ನಾವಿತ್ತು ಅಭಿನಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಆ ಕಾರಣಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ರವರು ಅವರನ್ನು ಉಳ್ಳಾಲ ಸೈಯದ್ ಮದನಿ ದರ್ಗಾ ಮತ್ತು ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಆಡಳಿತ ಸಮಿತಿಯ ಪರವಾಗಿ ಈ ಸಂದರ್ಭದಲ್ಲಿ ಅವರ ಸ್ವಗೃಹಕ್ಕೆ ಬಂದು ಅವರನ್ನು ಈ ಮುಂಜಾನೆ ಹೊತ್ತಲ್ಲಿ ಅಭಿನಂದಿಸಲಿಕ್ಕೆ ಹೆಮ್ಮೆ ಪಡ್ತಾರೆ. ಅವರು ಅಭಿನಂದಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರಲ್ಲೊಬ್ಬರಾದಂಥ ಗುರುವಪ್ಪ ಬಾಳೆಪುಣಿಯವರು ಅವರನ್ನು ಇವತ್ತು ಉಳ್ಳಾಲ ಸೈಯದ್ ಮದನಿ ದರ್ಗಾ ವತಿಯಿಂದ ಅವರ ಮನೆಗೆ ಬಂದು ಇವತ್ತೊಂದು ಚಿಕ್ಕ ಒಂದು ಸನ್ಮಾನದ ಕೊಡುಗೆಯನ್ನು ಕೊಡಲಿಕ್ಕೆ ನಾವು ಇಷ್ಟಪಟ್ಟಿರುವುದು ಬೇರೆ ಯಾವುದೇ ಕಾರಣಕ್ಕಲ್ಲ. ಒಂದು ಬಾಳೆಪುಳಿ ಅಂತ ಹೇಳುವಂಥ ಒಂದು ಈ ಗ್ರಾಮದಲ್ಲಿ ವಾಸಿಸುವಂಥ ಗುರುಪ್ಪರವರು ಜಿಲ್ಲೆಯ ಹೊಸದಿಗಂತ ಪತ್ರಿಕೆಯಲ್ಲಿ
ಕೆಲಸ ಮಾಡ್ತಿರುವಾಗ ತನ್ನ ಆ ವರದಿಯನ್ನು 2004ರಲ್ಲಿ ಕಿತ್ತಾರಗುಟ್ಟಿಯಲ್ಲಿ ಅರಳಿದ ಅಕ್ಷರಗಳನ್ನು ಬರೆಯುವ ಮೂಲಕ ಇವತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಹಾಜಬ್ಬ ಇವತ್ತು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಪ್ರಶಸ್ತಿ ಹುಡುಕಿಕೊಂಡು ಹೋಗುವವರು ಅಪಾರವಾದಂಥ ವೆಚ್ಚಗಳನ್ನು, ಬೇರೆ ಬೇರೆ ರೀತಿಯ ಸಾಹಸಗಳನ್ನು, ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಮಾಡುವಂಥದ್ದು ಇಂದಿನ ರಾಜಕಾರಣದ ಮೂಲಕ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದರೆ ಒಂದು ತುಂಡು ಬಟ್ಟೆಯನ್ನು ಉಟ್ಟಂಥ, ಸರಿಯಾಗಿ ವಸ್ತ್ರವನ್ನು ಕೂಡ ಸರಿಯಾಗಿ ಧರಿಸಿದಂಥ ಒಬ್ಬ ಸಾಮಾನ್ಯರಲ್ಲಿ ಅಸಾಮಾನ್ಯನಾದಂಥ ಒಂದು ಹಾಜಬ್ಬರವರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂತ ಹೇಳಿದರೆ, ಇದು ಹಿಂದೆ ಏನೋ ಒಂದು ಇದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಭಾಸವಾಗುವಂಥ ಒಂದು ವಿಚಾರ. ಶ್ರೀಮಂತ ವರ್ಗ ಒಂದು ಕಡೆಯಲ್ಲಿ ಈ ರೀತಿಯ ಪ್ರಶಸ್ತಿಗಾಗಿ ಪ್ರಯತ್ನಿಸುವಂಥದ್ದು ನಾವು ಕಾಣ್ತೇವೆ. ಹಾಜಬ್ಬರವರು ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಹೋಗಬೇಕಾದ್ರೆ ಕೂಡ ಅವರಿಗೆ ಇನ್ನೊಬ್ಬರ ಸಹಾಯ ಬೇಕಾಗ್ತದೆ. ಅಂಥವರು ಯಾರಿಗೂ ಎಲ್ಲಿಗೂ ಕೂಡ ಅವರು ಈ ಪ್ರಶಸ್ತಿಗೆ ಹೋದವರಲ್ಲ ಅಂತ ಹೇಳುವಂಥದ್ದು ಕೂಡ ನಾವು ಗಮನಿಸ್ಬೋದು. ಆದರೆ ಒಂದು ಸರ್ಕಾರಿ ಶಾಲೆಯನ್ನು ಒಂದು ಗ್ರಾಮದಲ್ಲಿ ತನ್ನ ಸ್ವಂತ ಒಂದು ಮನಸ್ಸಿನಲ್ಲಿ ಅವರು ಇಟ್ಕೊಂಡು ಆ ಊರಿನ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಕೆಲಸ ಮಾಡಿದ ಆ ರೀತಿಯನ್ನು ನಮ್ಮ ಗುರುವಪ್ಪ ಅವರು ಗುರುತಿಸಿದ್ದು ಇವತ್ತದು ಆ ಪ್ರಶಸ್ತಿಗೆ ಕಾರಣ ಆಗಿದೆ ಅಂತ ಹೇಳಿ ನಾವು ಮನಗಂಡಿದ್ದೇವೆ. ಅದಕ್ಕಾಗಿ ನಾವು ಒಂದು ಕಿರು ಕಾಣಿಕೆ ಅಂತಿರುವಂಥ ಒಂದು ಸಾಲು ಹೊದಿಸಿ ಒಂದು ಸನ್ಮಾನ ಮಾಡುವ ತೀರ್ಮಾನ ಮಾಡಿದ್ದೇವೆ. ಈ ಗುರುವಪ್ಪ ಬಾಲಪುಣಿಯವರು ಈ ಗುರುತಿಸುವಿಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಹೆಸರುವಾಸಿ ಆಗ್ತದೆ. ಯಾಕಂತ ಹೇಳಿದರೆ ಸಾಮಾನ್ಯ ಪತ್ರಕರ್ತರಾಗಿ ಇಂಥ ಒಂದು ವಿಚಾರವನ್ನು ಗುರುತಿಸಿದ್ದು ಇದು ಬಹಳಷ್ಟು ಒಂದು ಹೆಮ್ಮೆಯ ವಿಚಾರ. ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಹಾಜಬ್ಬರವರು ಎಷ್ಟು ಗುರುತಿಸಿಕೊಂಡಿದ್ದಾರೋ ಅದೇ ರೀತಿ ಆ ಗುರುತಿಸುವಿಕೆಗೆ ಕಾರಣಕರ್ತರಾದಂಥ ಗುರುವಪ್ಪ ಬಾಲಪುಣಿಯವರು ಕೂಡ ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅಂಥೇಳಿ ನಾವು ಮನಗಂಡಿದ್ದೇವೆ. ಅದಕ್ಕಾಗಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುವಂಥದ್ದು ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಜಾಸ್ತಿಯ ಒಂದು ಸನ್ಮಾನಗಳು ತಮಗೆ ದೊರಕುವಂತಾಗಲಿ, ತಮ್ಮ ಆರೋಗ್ಯ ಆಯುಷ್ಯು ಅಲ್ಲಾಹು ದೀರ್ಘಗೊಳಿಸಲಿ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಹಾಜಬ್ಬರವರಿಗೆ ನಮ್ಮ ಉರೂಸ್ ಸಂದರ್ಭದಲ್ಲಿ, ಯಾಕಂದರೆ ಈಗ ಎಲ್ಲ ಕಡೆ ಕೂಡ ಸನ್ಮಾನ ಆಗ್ತದೆ, ನಾವು ಹಾಜಬ್ಬರವರಿಗೆ ಉರೂಸ್ ನಡೆಯುವ ಸಂದರ್ಭದಲ್ಲಿ, ಅಂದರೆ ಲಕ್ಷಾಂತರ ಜನ ಸೇರುವ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥದ್ದನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ತಮ್ಮನ್ನು ಕೂಡ ಆ ದಿವಸ ಕರೆದಾಗ ತಾವು ಕೂಡ ಬಂದು ನಮ್ಮೊಂದಿಗೆ ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿಕೊಂಡು, ಮಗದೊಮ್ಮೆ ತಾವು ಮಾಡಿದ ಈ ಒಂದು ಗುರುತಿಸುವಿಕೆ ಇನ್ನು ಮುಂದೆ ಕೂಡ ಎಲ್ಲ ಪತ್ರಕರ್ತರಿಗೆ ಭಾಳ ಮಾದರಿಯಾಗಲಿ. ಅದೇ ರೀತಿ ಹಾಜಬ್ಬರಂಥ ಕೆಲಸ ಮಾಡುವಂಥ ಶಕ್ತಿ ಹುರಿದುಂಬಿಸಲಿಕ್ಕೆ ಎಲ್ಲರಿಗೂ ತಮ್ಮ ಈ ಒಂದು ಗುರುತಿಸುವಿಕೆ ಕಾರಣವಾಗಲಿ ಅಂತ ಹಾರೈಸಿ ನಮ್ಮ ವತಿಯಿಂದ ಈ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಹರೇಕಳ ಹಾಜಬ್ಬ ಅನ್ನೋದು ಒಂದು ಅನರ್ಘ್ಯ ರತ್ನ. ನಾನು ಇದನ್ನು ಮುಖಸ್ತುತಿಗೆ ಹೇಳ್ತಾ ಇಲ್ಲ. ಹರೇಕಳ ಹಾಜಬ್ಬರ ವ್ಯಕ್ತಿತ್ವ ಏನು ಅಂತ ತಿಳಿಬೇಕಿದ್ರೆ ಅವರ ಮುಗ್ಧತೆ ಅನ್ನೋದು ಅವರಿಗೆ ಒಂದು ರೀತಿಯ ಎಂಥದ್ದು ಅನರ್ಘ್ಯ ರತ್ನ. ಇನ್ನು ಪ್ರಾಮಾಣಿಕೆ ಅನ್ನೋದು ಅವ್ರದ್ದು ದಾರಿ, ಸರಳತೆ ಅನ್ನೋದು ಅವರ ಬದುಕು. ಈ ಮೂರು ಕಾರಣಗಳಿಗೆ ಮಗುವಿನಂಥ ಮುಗ್ಧತೆ ಇದೆ ಅವರು. ಈ 3-4 ಕಾರಣಗಳಿಗಾಗಿ ಇವತ್ತು ಹಾಜಬ್ಬ ಕರ್ನಾಟಕದಲ್ಲಿ ಗುರುತಿಸ್ಕೊಂಡ್ರು, ದೇಶದಲ್ಲಿ ಗುರುತಿಸ್ಕೊಂಡ್ರು,
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸೋದು. ಒಬ್ಬ ಮುಕ್ತ ನಿಷ್ಪ್ರಭವಾದ ಒಬ್ಬ ಸಮಾಜ ಸೇವಕನಿಗೆ ಸಲ್ಲಬೇಕಾದಂಥ ಇದಕ್ಕಿಂತ ಉನ್ನತ ಗೌರವ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ. ನನಗೆ ಯಾವುದೋ ಪ್ರೇರಣೆಯಿಂದ ನನಗೆ ಹಾಜಬ್ಬರು ಸಿಕ್ಕಿದ್ರು. ಹಾಜಬ್ಬರೆಲ್ಲ ಜೊತೆಯಲ್ಲಿ ನಾನಿದ್ದೆ. ಇದ್ದ ಮಾತ್ರಕ್ಕೆ 25ನೇ ತಾರೀಕಿಗೆ ಅವರಿಗೆ ಈ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದಂಥ ಪದ್ಮಶ್ರೀ ಬಂತು. ಆ ಪದ್ಮಶ್ರೀ ಬಂದಂತಹ ಸಂದರ್ಭವನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಬೇಕು, ಅದು ಹೆಚ್ಚು ಸೂಕ್ತ ಅಂತ ಅನಿಸ್ತದೆ. 11:30 ಗಂಟೆಗೆ ಹಾಜಬ್ಬರು ನನಗೆ ಫೋನ್ ಮಾಡಿದರು. ನಾನು ಪಂಪ್ವೆಲ್ಲಲ್ಲಿದ್ದೆ, ನಾನು ಬಸ್ಸಲ್ಲಿದ್ದೆ, ಆಫೀಸ್ಗೆ ಹೋಗ್ತಾ ಇದ್ದೆ. ಸರ್ ಇವತ್ತು ಇದ್ದೀರಾ ಸರ್ ಆಫೀಸಲ್ಲಿ ಅಂತ ಕೇಳಿ, ಇದ್ದೇನೆ 3 ಗಂಟೆ ಹೊತ್ತಿಗೆ ಆಫೀಸಿಗೆ ಬರಬೇಕಿದ್ರೆ ನನಗೆ ನನ್ನದೇ ಆದ ಕಚೇರಿ ಕೆಲಸ ಇರ್ತದೆ ಅಂತೇಳಿ ನಾನೊಂದು ಕಾರ್ಯಕ್ರಮಕ್ಕೆ ಯೂನಿವರ್ಸಿಟಿ ಕಾಲೇಜಿಗೆ ಹೋದೆ, ಗೌರ್ಮೆಂಟ್ ಕಾಲೇಜಿಗೆ ಹೋದೆ. ಅಲ್ಲಿದ್ದೆ ನಾನು 4:10 ಹೊತ್ತಿಗೆ ನನ್ನ ಸಹೋದ್ಯೋಗಿ ಫೋಟೋಗ್ರಾಫರ್ ಸುಭಾಷ್ ಅವ್ರು ನನಗೆ ಫೋನ್ ಮಾಡಿದರು. ಸರ್ ಹಾಜಬ್ಬ ಬಂದಿದ್ದಾರೆ ಅಂತ. ಹಾಜಬ್ಬರಿಗೆ ವಸತಿಗಂತ ಕಚೇರಿ ವಿಶೇಷವಾದ ಗೌರವ ಇದೆ. ಎಲ್ಲರೂ ಬಹಳ ಪ್ರೀತಿ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಒಬ್ಬ ಬೈರಾಗಿ ಏನು ಬಂದಾಗ ನಮ್ಮ ಆಫೀಸಿಗೆ ಒಂದು ರೀತಿಯಲ್ಲಿ ಪುಳಕಗೊಳ್ತಾರೆ. ಇದು ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಾನು ತುಂಬ ವರ್ಷದಿಂದ ಕಂಡವನು. ಸುಭಾಷ್ ಫೋನ್ ಮಾಡಿದರು. ನಾನು ಹೇಳಿದೆ ಅವರಿಗೆ ತುರ್ತು ಏನಾದರೂ ನನ್ನಲ್ಲಿ ಮಾತಾಡಲಿಕ್ಕಿದ್ರೆ ಸರ್ಕಾರಿ ಕಾಲೇಜಿಗೆ ಬರಲಿ, ನಾನು ಇನ್ನೂ 1 ಗಂಟೆಯಲ್ಲಿದ್ದೇನೆ ಅಂತ ಹೇಳಿದೆ. 4:40 ಹೊತ್ತಿಗೆ ಅವರು ಬಂದು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡೋಗಿಲ್ಲ, 5 ನಿಮಿಷದಲ್ಲಿ ಹೊರಗೆ ಬರ್ತೀನಿ ಅಂತ. 5 ನಿಮಿಷದಲ್ಲಿ ಹೊರಗೆ ಬಂದೆ, ವೆಯ್ಟ್ ಮಾಡ್ತಾಯಿದ್ರು. ಈಗ ಮಾತಾಡ್ತಾ ರಸ್ತೆ ದಾಟಿದ್ರು. ನಾವು ಚಾಕುಳಿಗೆ ಒಂದು ಹೋಟೆಲ್ಗೆ ಇದರಲ್ಲಿ ಒಂದು ಪ್ರಸಾದ ಹೋಟೆಲ್ ಇರ್ತಿದೆ, ಅಲ್ಲಿ ಹೋಗಿ ಬರ್ತಾಯಿದ್ದೆ. ಹೋಗೋದು ರಸ್ತೆ ದಾಟೋಗಿದ್ರು. ಸರ್ ಇವತ್ತು ಫೋನ್ ಬಂದಿತ್ತು ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿ ಆಫೀಸಿಂದ. ಏನು ಸರ್ ಎಂಥದ್ದು ಅಂತ ಗೊತ್ತಿಲ್ಲ ಸರ್, ಫೋನ್ ಹಿಂದಿಯಲ್ಲಿ ಮಾತಾಡಿದ್ರು, ಇಂಗ್ಲೀಷ್ ಮಾತಾಡಿದ್ರು, ನನಗೆ ಅರ್ಥ ಆಗಲಿಲ್ಲ. ನಾನು ಪಕ್ಕದಲ್ಲಿ ಅಬ್ಬಾಸ್ ಅನ್ನೋ ಒಬ್ಬ ರಿಕ್ಷಾ ಚಾಲಕ ಇದೆ, ಅವನಲ್ಲಿ ಕೊಟ್ಟೆ, ಅವನಿಗೆ ಹಿಂದಿ ಗೊತ್ತಿತ್ತು ಅಂತ. ಅವನು ಮಾತಾಡಿದ ಮೇಲೆ ನನಗೆ ಪದ್ಮಶ್ರೀ ಬಂದಿದೆ ಅಂತ ಹೇಳಿದರು ಅಂತ ಹೇಳಿದ್ರು. ಪದ್ಮಶ್ರೀ ಅನ್ನೋ ಒಂದು ಶಬ್ದವನ್ನು ಹಿಡ್ಕೊಂಡು ಹಾಜಬ್ಬ ಅವ್ರಿಗೆ ಏನು ಹಿಂದೆ ಮುಂದೆ ಏನು ಅಂತ ಗೊತ್ತಿಲ್ಲ, ಹಿಡ್ಕೊಂಡು ಅವರು ಆಫೀಸಿಗೆ ಬಂದಿದ್ದರು. ನನಗೆ ಆಗ ಫ್ಲ್ಯಾಶ್ ಆದ್ದು ಏನಂದರೆ, ನನಗೆ ಸುಮಾರು ಡಿಸೆಂಬರ್ 16ನೇ ತಾರೀಕಿಗೆ ಒಬ್ಬರು IAS ಅಧಿಕಾರಿ ನನ್ನ ಹತ್ರ ಮಾತಾಡೋ ಹೇಳಿದ್ರು ಹಾಜಬ್ಬರ ಪ್ರೆಸೆನ್ಸಲ್ಲಿ. ಬಾಳೆಪುಡಿ ಈಸ್ ಗೆಟಿಂಗ್ 1 more award ಸೂನ್ ಅಂತ ಹೇಳಿದ್ರು. ಯಾವುದು ಅಂತ ಹೇಳಿರಲಿಲ್ಲ, ಅವರಿಗೂ ಗೊತ್ತಿರಲಿಲ್ಲ. ಅಷ್ಟಕ್ಕೆ ಬಿಟ್ಟಿದ್ದು. ನನಗೆ ಇಮ್ಮಿಡಿಯೇಟ್ ಫ್ಲ್ಯಾಶ್ ಆಯಿತು ಇವರು ಹೇಳಿರುವಂಥದ್ದು. ಮತ್ತು ಅದಕ್ಕಿಂತ 1 ತಿಂಗಳ ಮೊದಲೇ, ಸುಮಾರು 3 ತಿಂಗಳಿಂದ ಅದೇ ಅಧಿಕಾರಿ ನನ್ನ ಹತ್ರ ಈಗ ಒಬ್ಬ ವ್ಯಕ್ತಿ ಇದ್ದಾರಂತಲ್ಲ ಅವ್ರು ಯಾರು ಅಂತ ಕೇಳಿದ್ರು. ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ಅವರಲ್ಲಿ ಹಂಚಿಕೊಂಡಿದ್ದೆ. ಈ 2 ಘಟನೆಗಳಿಂದಾಗಿ ನಾನು ಪದ್ಮಶ್ರೀ ಬಂದಿರ್ಬೋದು ಅಂತ ಅನಿಸ್ತು ನನಗೆ. ಇಮ್ಮಿಡಿಯೇಟ್ ನಾನು ಅದೇ ಅಧಿಕಾರಿಗೆ ಫೋನ್ ಮಾಡಿದೆ, ಅದೇ IAS ಅಧಿಕಾರಿಗೆ ಫೋನ್ ಮಾಡಿದೆ. ಸರ್ ಹೇಗೆ ಸುದ್ದಿ ಇದೆ, ದಯಮಾಡಿ ನಿಮ್ಮ ಮೂಲಗಳಿಂದ ನನಗೆ ಅದನ್ನು ಖಚಿತಪಡಿಸಬೇಕು ಅಂತ ಹೇಳಿ. ಆಯಿತು ಅಂತ ಹೇಳಿದ್ರು. ಚಹಾ ಕುಡಿದಾದ್ಮೇಲೆ ಅಲ್ಲಿ ಮಾತಾಡಿದ್ರು. ಹೊರಗೆ ಬಂದ ಮೇಲೆ ಮತ್ತೆ 10 ನಿಮಿಷ ಮಾತಾಡಿದ್ರು. ನನಗೆ ಶಾಸಕರು ಬೇಕು ತುರ್ತು ಅಂತ ಹೇಳಿದ್ರು. ನಾನು ಹೇಳಿದೆ 10 ನಿಮಿಷ ಆಗಲಿಲ್ಲ, ಸರ್ಕಾರಿ ಕಾಲೇಜಿಂದ ಹೋಗಿ ಇನ್ನು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಶಾಸಕರನ್ನು ಇವತ್ತು ಹುಡುಗಿಗೆ ಹೋಗಬೇಡಿ, ಅದನ್ನು ನಾಳೆ ಮುಂದುವರಿಸಿ. ಇವತ್ತು ನೀವು ನೇರವಾಗಿ ನಿಮ್ಮ ಮನೆಗೆ ಬಸ್ ಹತ್ತಿ ನಿಮಗೆ ಇವತ್ತು ಒಳ್ಳೆ ಸುದ್ದಿ ಬರ್ತದೆ, ಆ ಒಳ್ಳೆ ಸುದ್ದಿ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿದೆ. ಅವ್ರು ಬಸ್ ಹತ್ತಿದ್ರು. ನಾನು ನನ್ನ ಆಫೀಸಿಗೆ ಅವ್ರ ಮನೆ ಕಡೆ ಕಳಿಸಿದೆ. 6:30 ಗಂಟೆ ಆಗುವಾಗ ನನಗೆ ನನ್ನದೇ ಸಹೋದ್ಯೋಗಿ ಒಬ್ಬರು ಪ್ರೊಫೈಲ್ ಹೇಳಿದ್ರು, ಹಾಗೆ ಬರ್ದು ಪ್ರೊಫೈಲ್ ಬೇಕು ಅಂತ. ಆಗ ನನಗೆ ಇಷ್ಟ ಆಯಿತು. ಮತ್ತು ಕೇಳಿದೆ ಯಾಕೆ, ಇಲ್ಲ ಸರ್ ಅವ್ರದ್ದು ಪದ್ಮಶ್ರೀ ಅವಾರ್ಡ್ ಅನೌನ್ಸ್ ಆಗಿದೆ. 5 ನಿಮಿಷದಲ್ಲಿ ಸ್ಕ್ರೋಲಿಂಗ್ ಬರಲಿಕ್ಕೆ ಶುರುವಾಯಿತು. ಖಚಿತ ಆಯಿತು. ತಕ್ಷಣ ನಾನು ಫೋನ್ ಮಾಡಿದೆ ಹಾಜಬ್ಬರು ಬಸ್ಸಲ್ಲಿದ್ದರು. ಹಾಜಬ್ಬರೇ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಸರ್ ನಾನು ಬಸ್ಸಲ್ಲಿದ್ದೇನೆ ಸರ್ ನಾನು ಮತ್ತೆ ಮಾತಾಡ್ತೇನೆ ಅಂತ ಹೇಳಿದೆ. ಆಮೇಲೆ ಹಾಜಬ್ಬರ ಫೋನ್ ನನಗೆ 10:30 ಗಂಟೆವರೆಗೆ ಸಿಗಲಿಲ್ಲ. ಇನ್ಬಿಟ್ವೀನ್ VIP ಕೆಲವು ಪತ್ರಕರ್ತರು ದೊಡ್ಡವರೆಲ್ಲ ನನ್ನಲ್ಲಿ ಅವರ ನಂಬರ್ ಕೇಳಲಿಕ್ಕೆ, ಅವರ ವಿಷಯ ಕೇಳಲಿಕ್ಕೆಲ್ಲ ಫೋನ್ ಮಾಡಿದರು. 10:30 ಗಂಟೆಗೆ ಅವರ ಅಣ್ಣನ ಮಗ ಅನ್ಸಾರ್ ಅವರ ಮೂಲಕ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ, ಅವರಿಗೆ ಮಾತಾಡಿದೆ. ಇದು ಪದ್ಮಶ್ರೀಯ ಒಂದು ಸಂಭ್ರಮ. ನಾನು ಯಾಕೆ ಸಂಭ್ರಮ ಮಾಡಬೇಕೆಂದರೆ ಅವರ ಮನೆಯಲ್ಲಿ ಯಾರೂ ಸಂಭ್ರಮ ಪಡುವುದಿಲ್ಲ. ಅವರ ಪತ್ನಿ ಸೌಖ್ಯದಲ್ಲಿದ್ದಾರೆ, ಮಗಳಿಗೆ ಮದುವೆ ಆಗಲಿಲ್ಲ ಅಂತೇಳಿ ಅವ್ರ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಮಗ ಒಬ್ಬ ದುಡಿತಾನೆ ಪೇಂಟ್ರ್, ಅದಕ್ಕಿಂತ ಅವರ ಬದುಕು ನಡೀತದೆ. ಇನ್ನೊಬ್ಬಳು ಮಗಳಿದ್ದಾಳೆ, ಅವಳು ಸ್ವಲ್ಪ ಅನಾರೋಗ್ಯದಲ್ಲಿ ಇದ್ದಾಳೆ. ಈ ಹಾಜಬ್ಬರಿಗೆ ಪದ್ಮಶ್ರೀ ಅನ್ನೋದು ಏನಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಬಹುಶಃ ನಾನು ಸಂಭ್ರಮಿಸಿದ ಬೇರೆ. ಬಹುಶಃ ನನಗಿಂತ ಹೆಚ್ಚು ಸಂಭ್ರಮ ಮಾಡುವ ವ್ಯಕ್ತಿ ಬೇರೆ ಇರಲಿಕ್ಕೆ ನಾನು ಹರನಾಗಿಯೇ ನಾನು ಸಂಭ್ರಮ ಪಟ್ಟಿದ್ದೀನಿ. ನಾನು ಅದು ಕಾಕತಾಳಿ ಇರ್ಬೋದು. ನಾನು ಮೊನ್ನೆ ಅವರನ್ನು 31ನೇ ತಾರೀಕಿಗೆ ಶಕ್ತಿ ಸ್ಕೂಲಿಗೆ ಸನ್ಮಾನಕ್ಕೆ ಕರ್ಕೊಂಡು ಹೋಗಬೇಕಿತ್ತು. ಬೆಳಿಗ್ಗೆ ನಾನು ಅವರ ಮನೆಗೆ ಹೋದೆ. ಅದು 101ನೇ ಸಲ ನಾನು ಅರೆಕಳಕ್ಕೆ ಹೋಗ್ತೇನೆ ಅವರ ಕಾರಣಕ್ಕಾಗಿ.
ಮಧ್ಯಾಹ್ನ ನಾನು ಅವರನ್ನು ವಾಪಸ್ ಅದೇ ನನ್ನ ಸ್ಕೂಟರ್ ಅವರ ಮನೆಗೆ ಬಿಟ್ಟೆ. ಆಗ ನಾನು ಅವರ ಮನೆಗೆ ಹೋದದ್ದು 102ನೇ ಸಲ. ನಾನು ಅವರ ಜೊತೆಯಲ್ಲಿ ಯಾಕೆ ಇದ್ದೇನೆ ಅಂದರೆ ಅವರ ಮುಗ್ಧತೆ, ಅವರಿಗೆ ಒಬ್ಬರು ಗೈಡ್ ಮಾಡುವವರು ಬೇಕು. ನಾನು 10-13 ಜನರ ಬಗ್ಗೆ ನಾನು ಸಕ್ಸಸ್ ಸ್ಟೋರಿ ಬರೆದಿದ್ದೇನೆ. ಹಾಜಬ್ಬರ ಎತ್ತರಕ್ಕೆ ಹೋದವರು ಯಾರೂ ಇಲ್ಲ, ಇನ್ನಷ್ಟು ಮಂದಿ ಆ ಎತ್ತರಕ್ಕೆ ಹೋಗಬೇಕು. ಮುಂಗುಳಿಗೆ ಹೊರಗಂತ ಸಾಮಾನ್ಯರನ್ನು ಪರೀಕ್ಷಿಸಿದ್ದು ನಾನು, ಅವರಿಗೆ ಮುರುಘಾಶ್ರೀ ಅವಾರ್ಡ್ ಬಂದಿದೆ, ಹಾಜಬ್ಬರಿಗೂ ಮುರುಘಾಶ್ರೀ ಅವಾರ್ಡ್ ಬಂದಿದೆ. ಇನ್ನೊಬ್ಬರು ಸುಮತಿ ಇಲ್ಲಂತಿಲ್ಲ ಅಂತಿದ್ದಾರೆ, ಸಾಮಾನ್ಯ ಹೆಣ್ಮಗಳು, ಸರಾಯಿ ವಿರುದ್ಧ ಹೋರಾಟ ಮಾಡಿದವರು. ಒಬ್ಬ ಕೂಸಪ್ಪ ಅಂತ ಇದ್ದಾನೆ, ಅವನು ಇವತ್ತು ಅವರ ಸೇವೆಗೆ ಹೋಗುವಾಗ ಹೇಳ್ತಾನೆ, ನಾನು ಸೇವೆ ಮಾಡಬೇಕಿದ್ರೆ ಮದ್ದು ಮಾಸ 1 ದಿನಕ್ಕಾದರೂ ನೀವು ಬಿಡಬೇಕು ಅಂತ. ಇಂಥ ಬದಲಾವಣೆಗಳನ್ನು ಬಯಸುವವರ ಮಧ್ಯೆ ನನಗೆ ಹೊರಟದ್ದು, ನಾನು ಅವರನ್ನೇ ದೊಡ್ಡವರನ್ನೇ ಮಾಡಲಿಕ್ಕೆ ಹೊರಟದ್ದು. ನಾನು ಯಾವತ್ತೂ ದುಡ್ಡಿನ ಹಿಂದೆ ಹೋಗಲಿಲ್ಲ, ಅದರ ಹಿಂದೆ ಹೋಗುವಂಥ ಬುದ್ಧಿ ನನಗೆ ಕೊಡಬೇಡ ಅಂತ ನಾನು 2 ದೇವರಲ್ಲಿ ಪ್ರಾರ್ಥಿಸ್ತೀನಿ. ಬಹುಶಃ ಅದೇ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಶ್ರೀರಕ್ಷೆ. ನನ್ನನ್ನು ವಿಶೇಷ, ನನ್ನ ಹೆಸರು ಬಾಳೆಪುಣ್ಯ ಅಲ್ಲ, ಆದರೆ ಸಾರ್ವಜನಿಕವಾಗಿ ನಾನು ಗುರುತಿಸ್ಕೊಳ್ಳುವಂಥದ್ದು ಬಾಳೆಪುಣ್ಯ ಅಂತೇಳಿ. ನನ್ನ ಹೆಸರು ಗುರುವಪ್ಪ NT ಬಾಳೆಪುಣಿ ಅಂತ ನನ್ನ ಫುಲ್ ಹೆಸರು. ಆದರೆ ಬಾಳೆಪುಣಿ ಅಂತ ಹೆಸರು ಇಲ್ಲಿ ನಾನು ಗುರುತಿಸ್ಕೊಳ್ಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಯಾಕಂದರೆ ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಅದೊಂದು ಊರಿನ ಹೆಸರಲ್ಲಿ ಒಬ್ಬ ಗುರುತಿಸ್ಕೊಳ್ಬೇಕಿದ್ರೆ ಅದಕ್ಕಿಂತ ಪುಣ್ಯಾತ್ಮ ಬೇರೆ ಇಲ್ಲ ಅಂತ ನಾನು ತಿಳ್ಕೊಂಡವನು. ಅರೇಕಲ ಹಾಜಬ್ರು ಅರೇಕಲ ಹೆಸರಿನಲ್ಲಿ ಗುರುತಿಸ್ಕೊಳ್ತಾರೆ, ಗುರುವಪ್ಪ NT ಇವತ್ತು ಬಾಳೆಪುಣಿ ಹೆಸರಿನಲ್ಲಿ ಗುರುತಿಸ್ಕೊಳ್ತಾರೆ. ನಾವಿಬ್ಬರೂ ಧನ್ಯರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ವೃತ್ತಿ ಬದುಕನ್ನು ನಾನು ಇದೇ ವೃತ್ತಿ ಬೇಕಂತ ಬಂದವ. ನಾನು ಸರ್ಕಾರಿ ವ್ಯವಸ್ಥೆಗೆ, ನಾನು ಪದವಿ ಓದ್ತಾ ಇರುವ ಸಂದರ್ಭದಲ್ಲಿ ನನಗೆ ಸರ್ಕಾರಿ ವ್ಯವಸ್ಥೆಗೆ ಹೋಗ್ಬೋದು, ಅದನ್ನು ನಾನು ಇಷ್ಟಪಡಲಿಲ್ಲ. ನಾನು ಪತ್ರಕರ್ತ ಆಗಬೇಕಂತ ಬಂದವ. 6 ವರ್ಷ ನಾನು ಸಣ್ಣ ಸಣ್ಣ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವನು. ಆ ದಿನಗಳಲ್ಲಿ ನಾನು ಊಟಕ್ಕಿಲ್ಲದಂಥ ದಿನ ಇತ್ತು. ಆಮೇಲೆ ನಾನು ಮೇನ್ ಸ್ಟ್ರೀಮಿಗೆ ಬಂದವನು. ನನಗೆ 22 ವರ್ಷಗಳಿಂದ ನನ್ನ ಹೊಸದಿಗಂತ ಪತ್ರಿಕೆ ಅನ್ನ ಕೊಡ್ತದೆ ನನಗೆ. ನಾನು ಯಾರ ಸಕ್ಸಸ್ ಸ್ಟೋರಿ ಬರೆದರೂ ಇವತ್ತಿಗೂ ನನ್ನ ಹೊಸದಿಗಂತ ಪತ್ರಿಕೆಯ ಒಬ್ಬರೇ ಒಂದು ವಾಕ್ಯಕ್ಕೆ ನನಗೆ ಕತ್ತರಿ ಹಾಕಿದವರಲ್ಲ, ನನ್ನ ಸುದ್ದಿಯನ್ನು ಯಥಾವತ್ತಾಗಿ ಪ್ರಕಟಿಸೋದು. ಹಾಗಾಗಿ ನನ್ನ ಈ ಗೌರವದ ಹಿಂದೆ, ಹಾಜಬ್ಬರ ಈ ಗೌರವದ ಹಿಂದೆ ನನಗೆ ಅನ್ನ ಕೊಡುವಂಥ ಪತ್ರಿಕೆ ಕೂಡ ಇದೆ ಅಂತ ನಾನು ನಂಬಿದವರು. ಅದಕ್ಕೆ ನನ್ನ ಆಡಳಿತ, ನನ್ನ ಸಹೋದ್ಯೋಗಿಗಳಿಗೆ ಕೊಟ್ಟಂಥ ಬೆಂಬಲ ಉಂಟಲ್ಲ, ಅದು ಬೇರೆ ಯಾರೂ ಕೊಡಲಿಲ್ಲ. ನಾನು ಇಡುಕಿದಿನಂಥ ಒಂದು ಗ್ರಾಮ ಪಂಚಾಯಿತಿಯ ಬಗ್ಗೆ ನಾನು 1 ಪುಟದಷ್ಟು ನಾನು ವರದಿ ಬರೀಬೇಕಿದೆ, ಆ 1 ಪುಟಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಕೆ ಇದ್ದಿದ್ದರೆ ಅದು ಹೊಸದಿಗಂತ. ಅದರಿಂದಾಗಿ ನನಗೆ ರಾಷ್ಟ್ರ ಪ್ರಶಸ್ತಿ ಬಂತ ಆ ವರದಿಗೆ. ಬಹುಶಃ ಕನ್ನಡದಲ್ಲಿ ಅದು ಆ ಗೌರವ ನನ್ನ ಹಿರಿಯರಿಗೆ, ನನ್ನ ಗ್ರಾಮಸ್ಥರಿಗೆ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ನನ್ನ ಹಿತೈಷಿಗೆ ಸಲ್ಲಬೇಕು. ಕನ್ನಡದಲ್ಲಿ ಸರೋಜಿನಿ ನಾಯ್ಡು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದಂಥ ಭಾರತದ ಏಕೈಕ ಪತ್ರಕರ್ತ ನಾನು. ಅದಕ್ಕೆ ನಾನು ಕಾರಣವಲ್ಲ, ನನ್ನ ಸಹೋದ್ಯೋಗಿಗಳು, ನನ್ನ ಊರವರು, ನನ್ನ ಹೆತ್ತವರು, ನನ್ನ ಕುಟುಂಬ, ಹಾಗೆ ನನ್ನ ಹಿತೈಷಿಗಳು ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.